ಬಾಳಿಗೆ ಸೌಖ್ಯದಾತೆ ಅಮ್ಮ ಹರಿಹರ ಮಾತೆ ನೊಂದ ಬಾಳಿಗೆ ಸೌಖ್ಯದಾತೆ ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು ಅಮ್ಮ 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 ಹರಿಹರ ಮಾತೆ. ಆತ್ಮೀಯ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಹರಿಹರ ಆರೋಗ್ಯ ಮಾತೆಯ ಬಸ್ಲಿಕಾದಿಂದ ಶುಭಾಶಯವನ್ನು ಕೋರುತ್ತೇನೆ. ಕರ್ನಾಟಕದ ವೇಳಾಂಗಣಿಯೆಂದೇ ಪ್ರಖ್ಯಾತಗೊಂಡಿರುವಂತಹ ಈ ಮಧ್ಯ ಕರ್ನಾಟಕದ ಹರಿಹರ ಆರೋಗ್ಯ ಮಾತೆಯ ಬಸ್ಲಿಕವು ತನ್ನ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲು ಇಲ್ಲಿ ಸಿದ್ಧವಾಗುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇದೇ ತಿಂಗಳು ಅಂದರೆ ಆಗಸ್ಟ್ 30ನೇ ತಾರೀಕು ಇದರ ಧ್ವಜ ಆರೋಹಣವನ್ನು ಮಾಡಲು ನಮ್ಮ ಶಿವಮೊಗ್ಗದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರವರವರು ಮತ್ತು ನಮ್ಮ ಕರ್ನಾಟಕದ ಇಂಧನ ಸಚಿವರಾದ ಶ್ರೀಯುತ KJ ಜಾರ್ಜ್ ರವರು ಆಗಮಿಸಲಿದ್ದಾರೆ. ಅಂದಿನಿಂದ ಸೆಪ್ಟೆಂಬರ್ 7ರ ತನಕ 9 ದಿನಗಳ ನವೇನ ದಿನಗಳು ಇಲ್ಲಿ ಜರುಗಲಿವೆ. ಈ ಒಂದು ಸಂದರ್ಭದಲ್ಲಿ ಪ್ರತಿ ದಿನ ಸಂಜೆ 5 ಗಂಟೆಗೆ ಜಪಸರ, ನೊವೇನ ಪ್ರಾರ್ಥನೆ, ಮಾತಿಗೆ ಪುಷ್ಪಾರ್ಚನೆ, ದಿವ್ಯ ಬಲಿಪೂಜೆಗಳು ಮತ್ತು ಪರಮಪ್ರಸಾದದ ಆಶೀರ್ವಾದ, ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವು ಕೂಡ ಜರುಗಲಿವೆ. ಆತ್ಮೀಯರೇ, ಈ ಪುಣ್ಯಕ್ಷೇತ್ರದ ವಾರ್ಷಿಕೋತ್ಸವವು ಸೆಪ್ಟೆಂಬರ್ 8ನೇ ತಾರೀಕು ಅದ್ಧೂರಿಯಾಗಿ ಜರುಗಲಿವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಫ್ರಾನ್ಸಿಸ್ ಸರವರವರು ಬೆಳಿಗ್ಗೆ 11 ಗಂಟೆಗೆ ಈ ದಿವ್ಯ ಬಲಿಪೂಜೆಯನ್ನು ಇತರ ಸಹಗುರುಗಳೊಂದಿಗೆ ನೆರವೇರಿಸಲಿದ್ದಾರೆ. ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಲು ಶಿವಮೊಗ್ಗದ ಧರ್ಮಾಧ್ಯಕ್ಷರು ಮಾತ್ರವಲ್ಲದೆ ಕಾರವಾರದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಡೂಮಿಂಗ್ ಡಯಸ್ ರವರು, ಭದ್ರಾವತಿಯ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಜೋಸೆಫ್ ಅರುಮಚಾಡತ್ ಇವರು ಕೂಡ ಆಗಮಿಸಲಿದ್ದಾರೆ. ಆತ್ಮೀಯರೇ, ಇದೊಂದು ಭಕ್ತಿಪೂರ್ವಕವಾದ ಕಾರ್ಯ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾತ್ರೆ ಕೇವಲ ಕ್ರೈಸ್ತ ಭಕ್ತಾದಿಗಳಿಗೆ ಮಾತ್ರವಲ್ಲ, ಇಲ್ಲಿ ಜಾತಿ ಮತ ಭಿನ್ನ ಭೇದ ಭಾವವಿಲ್ಲದೆ ಅನೇಕ ಭಕ್ತಾದಿಗಳು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಲಕ್ಷಾಂತರ ಮಂದಿ ಭಾಗವಹಿಸುವ ಈ ಜಾತ್ರೆ ನೋಡಲು ಕಣ್ಣಿಗೆ ಹಬ್ಬವೇ. ಆತ್ಮೀಯರೇ, ಈ ಒಂದು ಸಂದರ್ಭದಲ್ಲಿ ಕಥೋಲಿಕ ಕ್ರೈಸ್ತ ಭಕ್ತಾದಿಗಳಿಗಾಗಿ ಇಲ್ಲಿ ಪಾಪ ನಿವೇದನೆಯ ಕಾರ್ಯಕ್ರಮವು ಪ್ರತಿದಿನ ದೇವಾಲಯದಲ್ಲಿ ಜರುಗಲಿವೆ. ಆತ್ಮೀಯರೇ, ಈ ಹಬ್ಬವು ಜಾತ್ರೋತ್ಸವವು ಭಾರತೀಯ ಶೈಲಿಯಲ್ಲಿ ಜರುಗುತ್ತವೆ. ಕಾರಣವೇನೆಂದರೆ ಬರುವಂತಹ ಭಕ್ತಾದಿಗಳು ಇಲ್ಲಿ ನದಿಯಲ್ಲಿ ಸ್ನಾನ ಮಾಡುತ್ತಾ, ಉರುಳು ಸೇವೆಯನ್ನು ಮಾಡುತ್ತಾ, ದೀಡು ನಮಸ್ಕಾರ, ಕೇಶಮಂಡನ ಇತರ ಎಲ್ಲ ಭಕ್ತಿ ಕಾರ್ಯಗಳಲ್ಲಿ ಭಾಗವಹಿಸಿ ಅವರು ಭಕ್ತಿ ಪರವಶರಾಗುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಬರುವಂಥ ಭಕ್ತಾದಿಗಳು ಮಾತೆಗೆ ಹೂವು, ಹಣ್ಣು, ಕಾಯಿ ಮತ್ತು ಇತರ ಎಲ್ಲ ಸೀರೆಗಳನ್ನು ಸಮರ್ಪಿಸುತ್ತಾ ಭಕ್ತಿ ಕಾರ್ಯದಲ್ಲಿ ಅವರು ಭಾಗವಹಿಸುತ್ತಾರೆ, ಮಾತೆಯನ್ನು ಕೊಂಡಾಡುತ್ತಾರೆ. ಆತ್ಮೀಯರೇ, ಈ ಒಂದು ಸಂದರ್ಭದಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಗುರುಗಳನ್ನು ಭೇಟಿ ಮಾಡುವ ಅವಕಾಶವೂ ಕೂಡ ನಿಮಗೆ ಸಿಗಲಿವೆ. ಬನ್ನಿ, ಕುಟುಂಬ ಸಮೇತವಾಗಿ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ. ಬೇಡಿ ಬಂದ ಭಕ್ತರಿಗೆ ಈಕೆ ಆಶ್ರಯದಾತೆ, ನೊಂದ ಮನಗಳಿಗೆ ಈಕೆ ವರದಾತೆ. ಈ ತಾಯಿಯ ಬಳಿ ಬಂದು ಪ್ರಾರ್ಥಿಸಿದ ಯಾರು ಎಂದು ನಿರಾಶರಾಗಿಲ್ಲ. ನೀವು ಕೂಡ ನಿಮ್ಮ ಕುಟುಂಬ ಸಮೇತ ಮಕ್ಕಳೊಂದಿಗೆ ಈ ಹಬ್ಬದಲ್ಲಿ ಭಾಗವಹಿಸಿ ಪುನೀತರಾಗಿ ಈ ತಾಯಿ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸುತ್ತಾರೆ. ನಿಮಗೆಲ್ಲರಿಗೂ ಹರಿಹರ ಆರೋಗ್ಯ ಮಾತೆಯ ಹಬ್ಬದ ಶುಭಾಶಯವನ್ನು ನಾನು ಕೋರ್ತೇನೆ. ಗಾಡ್ ಬ್ಲೆಸ್ ಯು.